ರಾಜ್ಯ ಸರ್ಕಾರ ಶಾಲಾ ಕಾಲೇಜು ಆರಂಭಿಸಿದೆ. ಆದರೆ ಸಿಲೆಬಸ್ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ಸರಿಯಾದ ಮಾಹಿತಿಯನ್ನು ನೀಡದೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ಜೀವನದಲ್ಲಿ ಚೆಲ್ಲಾಟವಾಡ್ತಾ ಇದೆ ಅಂತ ಶಾಸಕ ಯುಟಿ ಖಾದರ್ ಆರೋಪಿಸಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯಾಕೆ ಶಾಲಾ ಕಾಲೇಜು ಆರಂಭಿಸಿದ್ದಾರೆ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರವಿಲ್ಲ. ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ ಒಂದೇ ಸಲಕ್ಕೆ ಮಾಡೋದು ಹೇಗೆ ಸಾಧ್ಯ? ಅಷ್ಟೇ ಅಲ್ಲದೆ ಇನ್ನೂ ಕೂಡ ಸಿಲೆಬಸ್ ಫಿಕ್ಸ್ ಮಾಡದೆ ಗೊಂದಲ ಸೃಷ್ಟಿ ಮಾಡಿದೆ ಅಂತ ಆರೋಪಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಸ್ಕೂಲ್ ಅನ್ನು ಇವತ್ತು ಪ್ರಾರಂಭ ಮಾಡಿದೆ. ಯಾವುದೇ ಒಂದು ಇದರಲ್ಲಿ ಸ್ಪಷ್ಟವಾದ ಒಂದು ಸಿಸ್ಟಮ್ ಮತ್ತು ನಿಯಮಗಳು ಇವತ್ತು ಇಲ್ಲ. ಬರೀ ಇವ್ರಿಗೆ ಯಾಕೆ ಸ್ಟಾರ್ಟ್ ಮಾಡೋದಂತ ಹೇಳಿದ್ರೆ ಇವರಿಗೆ ಉತ್ತರ ಕೊಡ್ಲಿಕ್ಕೆ ಅರ್ಥ ಇಲ್ಲ. ಒಂದು ಕಡೆ ಆಫ್ಲೈನ್ ಕೂಡ ಬೇಕಾದವರು ಬರ್ಬೋದು, ಬೇಡದವರು ಆನ್ಲೈನ್ ಅಂತ ಹೇಳ್ತಾರೆ. ಟೀಚರ್ಗಳು ಆಫ್ಲೈನ್ ಅಲ್ಲಿ ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಆನ್ಲೈನ್ ಅಲ್ಲಿ ವಿದ್ಯಾರ್ಥಿ ಕ್ಲಾಸ್ ತಗೊಳ್ಳಿಕ್ಕೆ ಆಗ್ತದಾ? ಇದರಿಂದಾಗಿ ಇವತ್ತು ಕ್ಲಾಸ್ಗೆ ನೀವು ಬರಬೇಡಿ ಅಂತ ಒಂದು ಸರ್ಕಾರ ಆದೇಶ ಅವಕಾಶ ಕೊಡ್ತದೆ, ಬರದಿದ್ದವರಿಗೆ ಪಾಠ ಕೂಡ ಇಲ್ಲ. ಸೊ ಒಂದು ಇದರ ಬಲ ಸ್ಪಷ್ಟತೆ ಬೇಕು. ಎರಡನೇ ಜೊತೆ ಏನಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟ ಏನು ಸರ್ಕಾರಿ ಶಾಲೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ, ಇವರಿಗೆ ಆಫ್ಲೈನ್ ಇಲ್ಲ ಆನ್ಲೈನ್ ಇಲ್ಲ, ಇವರು ಕೇಳೋದಂತ ಪರಿಸ್ಥಿತಿ ಇದೆ. ಹಾಗಾಗಿ ಇದನ್ನು ಕೂಡ ಇವರೆಲ್ಲ ವಿದ್ಯಾರ್ಥಿಗಳಲ್ವಾ, ಒಂದು ಯೋಜನೆ ಸರ್ಕಾರ ತಂದಾಗ ಒಂದು ಯೋಜನೆ ರೂಪಿಸೋ ಕೆಲಸ ಇವತ್ತು ಮಾಡಬೇಕಲ್ಲ. ಮೂರನೇದಾಗಿ ಇವತ್ತು ಈ ಸರ್ಕಾರ ಇನ್ನೂ ಕೂಡ ಸಿಲೆಬಸ್ ಅನ್ನು ಫಿಕ್ಸ್ ಮಾಡಲಿಲ್ಲ. ಅವತ್ತು ನಾವು 6 ತಿಂಗಳಿಂದ ಹೇಳ್ತಾ ಇದ್ದೇವೆ, ನೀವು ಕಾಲೇಜ್ ಸ್ಕೂಲ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡಿ, ಮಕ್ಕಳಿಗೆ ಸಿಲೆಬಸ್ ಅನ್ನು ಫಿಕ್ಸ್ ಮಾಡಿ ಟೆಕ್ಸ್ಟ್ ಬುಕ್ ತಯಾರು ಮಾಡಿ ಕೊಡಿ, ಮತ್ತೆ ಎಕ್ಸಾಮ್ ಉಂಟಾ ಇಲ್ವ ಅಂತ ನೀವು ಹೇಳಿ ಅಂತ ಹೇಳಿ. ಅದನ್ನು ಹೇಗಾದ್ರೂ ಮಾಡಲಿಲ್ಲ. ಈ ಕ್ಲಾಸ್ ಸ್ಟಾರ್ಟ್ ಮಾಡಿಕೊಂಡು ಇನ್ನೂ ಕೂಡ ಸಿಲೆಬಸ್ ಕೊಡದಿದ್ರೆ ಈ ಟೀಚರ್ ಎಷ್ಟೆಲ್ಲ ಪಾಠ ಮಾಡಬೇಕಾ ಅಥವಾ ಅರ್ಧ ಪಾಠ ಮಾಡಬೇಕಾ, 30% ಕಟ್ ಮಾಡಬೇಕಾ, ನಾವು ನಾಲ್ದು ಹೇಳ್ತೇವೆ ನಾಡ್ದು ಹೇಳ್ತೇವೆ, ಈ ಗೊಂದಲ ಯಾಕೆ? ಆದರೆ ಸರ್ಕಾರ ಇವತ್ತು ಇಷ್ಟು ಸಮಯ ಮಾಡಿದ್ದೇನು, ಶಿಕ್ಷಣ ಇಲಾಖೆ ಮಾಡಿದ್ದೇನು ಒಂದು 6 ತಿಂಗಳ ಕಾಲದಲ್ಲಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಮನಾಥ್ ರೈ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಎಐಸಿಸಿ ಸದಸ್ಯೆ ಕವಿತಾ ಸನಿಲ್, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಶಶಿಧರ್ ಹೆಗ್ಡೆ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು.